ಜಾಗತಿಕವಾಗಿ ಇಂಧನ ತೈಲ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿದ್ದರೂ ಮುಂದಿನ 1 ತಿಂಗಳವರೆಗೆ ಬಸ್ ದರದಲ್ಲಿ ಏರಿಕೆ ಮಾಡದಿರಲು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ತೀರ್ಮಾನಿಸಿದೆ ಎಂದು ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಸಭೆಯ ಬಳಿಕ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಸದ್ಯದ ಪರಿಸ್ಥಿತಿಯಲ್ಲಿ ವಾಹನದ ಬಿಡಿಭಾಗ, ಪೆಟ್ರೋಲ್, ಡೀಸೆಲ್, ಎಂಜಿನ್ ಆಯಿಲ್ ಎಲ್ಲ ಹೆಚ್ಚಳವಾಗಿದೆ. ಬಸ್ ದರ ಏರಿಕೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಗಮನಿಸಿ ಮುಂದಿನ 1 ತಿಂಗಳು ಬಸ್ ದರ ಏರಿಕೆ ಮಾಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿಸುವ ಬಗ್ಗೆ ತೀರ್ಮಾನಿಸಲಾಗಿದೆ. ಬಳಿಕ ಪರಿಸ್ಥಿತಿಯನ್ನ ಗಮನಿಸಿ ಮುಂದಿನ ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ನಿರ್ಣಯ ಮಾಡಲಾಯಿತು ಎಂದವರು ತಿಳಿಸಿದ್ದಾರೆ. 5.5 ವರ್ಷಗಳಿಂದ ನಾವು ಟಿಕೆಟ್ ದರದಲ್ಲಿ ಯಾವುದೇ ಪರಿಷ್ಕರಣೆ ಮಾಡಿಲ್ಲ. ಆದರೂ ಅನಂತರ ಬಿಡಿಭಾಗಗಳು, ಆಯಿಲ್, ಗ್ರೀಸ್, ಬ್ಯಾಟರಿ, ಚಾಸಿ, ಆಮೇಲೆ ಬಾಡಿ ಬಿಲ್ಡಿಂಗ್ ಸೇರಿದಂತೆ ಹಲವಾರು ನಿರ್ವಹಣಾ ವೆಚ್ಚಗಳು 25ರಿಂದ 30% ಜಾಸ್ತಿಯಾಗಿದೆ. ಇನ್ಶೂರೆನ್ಸ್ ಪ್ರೀಮಿಯಂ 1 ಲಕ್ಷದಿಂದ 1.5 ಲಕ್ಷದವರೆಗೆ ವರ್ಷಕ್ಕೆ ನಾವು ಕಟ್ತಾ ಇದ್ದೇವೆ. ಟ್ಯಾಕ್ಸ್ 1 ಸೀಟಿಗೆ 1,000ದಂತೆ 50 ಸೀಟಿಗೆ 50,000ವನ್ನು ಪೇ ಮಾಡ್ತಾ ಇದ್ದೇವೆ. EMI 50,000 ರೂಪಾಯಿಯಿಂದ 60,000 ರೂಪಾಯಿ ತಿಂಗಳಿಗೆ ನಾವು ಪೇ ಮಾಡ್ತಾ ಇದ್ದೇವೆ. ಅಂತೂ ನಮ್ಮ ಖಾಸಗಿ ಬಸ್ ಉದ್ಯಮ ಈಗ ಭಾಳ ನಷ್ಟದಲ್ಲೇ ನಡೀತಾ ಉಂಟು. ಆದರೆ ಜನಸಾಮಾನ್ಯರು, ನಮ್ಮ ವಿದ್ಯಾರ್ಥಿ ಸಮುದಾಯದ ಮೇಲೆ ಆತುರವಾಗಿ ನಾವು ಭಾಳ ಶೀಘ್ರವಾಗಿ ಈ ದರ ಏರಿಕೆಯನ್ನು ಏರುವುದಿಲ್ಲ ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. 1 ತಿಂಗಳವರೆಗೆ ನಾವು ಕಾದು ನೋಡಿ ಆನಂತರ ನಾವು ಸಭೆ ಕರೆದು 1 ತಿಂಗಳ ನಂತರ ದರ ಏರಿಸಬೇಕಾ ಬೇಡವಾ, ಒಂದು ವೇಳೆ ಏರಿಸುವುದಿದ್ದರೂ ವೈಜ್ಞಾನಿಕವಾಗಿ ಅಳೆದು ತೂಗಿ ಅದನ್ನು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿ ಸಮುದಾಯ ಹೆಚ್ಚು ತೊಂದರೆಗೆ ಒಳಗಾಗಬಾರ್ದು. ಸಾಧಾರಣ 120 ವರ್ಷಗಳ ಇತಿಹಾಸವಿರುವಂಥ ನಮ್ಮ ಖಾಸಗಿ ಬಸ್ ಉದ್ಯಮವನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಾರ್ವಜನಿಕರು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ.